ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ, ಅದರಲ್ಲೂ ಕೂಡ ಹೊಸ ವರ್ಷ ಪ್ರಾರಂಭವಾಗಿದೆ. ಈ ಹೊಸ ವರ್ಷದಲ್ಲಿ ಹೊಸ ಹೊಸ ರುಚಿ ಕೂಡ ಹೊರಹೊಮ್ಮಿ ಬರುತ್ತೆ. ಹಾಗೆಯೇ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ರಾಧಾ ಪೈ ಅವರು. ಯಾವೆಲ್ಲ ಹೊಸ ರುಚಿ, ಅದರಲ್ಲೂ ಕೂಡ ಈ ಹೊಸ ವರ್ಷದಲ್ಲಿ ನೋಡ ಬನ್ನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ, ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಹೇಗೆ ಎಲ್ಲ ಆಚರಿಸಿದ್ರಿ ಹೊಸ ವರ್ಷ? ಗಮ್ಮತ್ತಾಯ್ತಾ? ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಅಂದ್ರೆ ಒಂದು ವರ್ಷ ಎಕ್ಸ್ಟ್ರಾ, ಈಗ ಹೊಸ ನಮ್ಗೆ ವರ್ಷ ಕೊಡ್ತಾ ಇರುವಾಗ ಫಸ್ಟ್ ದೇವರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ಅಲ್ವಾ? ಕರೆಕ್ಟ್. ಸೊ ನಮ್ಗೆ ಇವತ್ತು ಹೊಸ ವರ್ಷದಲ್ಲಿ ಯಾವ ಹೊಸ ಹೊಸ ರುಚಿಯನ್ನ ಹೇಳ್ಕೊಡ್ತಾ ಇದ್ದೀರಿ? ನಾವು ಈ ಧನುರ್ ಮಾಸದಲ್ಲಿ ಕಿಚಡಿ ಅಂತ ಒಂದು ಪಾಯಸ ಮಾಡ್ತೀವಿ. ಪಾಯಸ ಅಂದ್ರೆ ಅದು ಡ್ರೈ ಆಗಿರ್ತದೆ. ಅದು ತೊಗರಿ ಕಡಲೆಬೇಳೆ ಮತ್ತು ಗೋಧಿ ಕಣ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಬೇಯಿಸಿ ಮತ್ತೆ ಅದನ್ನು ಸಕ್ಕರೆ ಹಾಕಿ ಮಾಡೋದು. ನಾನು ಕಿಚಡಿ ಅಂದ್ರೆ ಅನ್ಕೊಂಡೆ ಖಾರ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾರೆ, ಲೈಟ್ ಫುಡ್. ಇದು ಸ್ವೀಟ್ ಅಲ್ಲಿ. ಹೌದು, ಮೊದಲು ಸ್ವೀಟ್ ಮಾಡ್ತೇನೆ, ಯಾಕೆಂದ್ರೆ ಅದು ಆರಿ ತಣ್ಣಗಾದ ಮೇಲೆ ತಿಂದ್ರೆ ತುಂಬಾ ಟೇಸ್ಟ್. ಮತ್ತೆ ಇವತ್ತು ಫ್ರಿಜ್ ಅಲ್ಲಿ ಇಟ್ಟು ನಾಳೆ ತಿಂದ್ರೆ ಇನ್ನೂ ಕೂಡ ಇನ್ನೂ ಟೇಸ್ಟ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ಯಾಬೇಜ್ ಅಂಬಡೆ. ನೈಸ್, ವೆರಿ ನೈಸ್. ಸೊ ಹೊಸ ವರ್ಷಕ್ಕೆ ಹೊಸ ಹೊಸ ರುಚಿಗಳು. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟಿಗೆ ನಮಗೀಗ ಯಾವುದು ಸ್ವೀಟ್ ಮಾಡುವ ನಾವು. ವೆರಿ ನೈಸ್. ಅದು ತಣ್ಣಗಾದ್ರೆ ಒಳ್ಳೇದು ತಿನ್ಲಿಕ್ಕೆ. ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡೋಣ. ಹೌದು, ಹೊಸ ವರ್ಷ ಮತ್ತೆ ಕರೆಕ್ಟ್ ತಯಾರು ಮಾಡುವ. ಬಾಣಲೆ ಬೇಕು, ಡ್ರೈ ಆಗಿ ಇರಬೇಕು. ಇದಕ್ಕೇನು ಹಾಕ್ಲಿಕ್ಕೆ ಇದು ಸ್ವಲ್ಪ ಹೇಗೆ ಪೊಂಗಲ್ ಟೈಪ್ ಅಲ್ಲಿ ಬರುತ್ತಾ? ಪೊಂಗಲ್ ಟೈಪ್ ಅಲ್ಲಿ ಹಾಗೆ. ಹೌದು, ಫ್ರಿಜ್ ಅಲ್ಲೇ ಇಟ್ರೆ ಮತ್ತೆ ಇನ್ನೂ ಕೂಡ ಡ್ರೈ ಆಗ್ತದೆ. ಒಬ್ಬೊಬ್ಬರು ಬೆಲ್ಲದ್ದು ಮಾಡ್ತಾರೆ, ನಾನು ಸಕ್ಕರೆ ತೆಗೆದುಕೊಂಡಿದ್ದೀನಿ. ಸಕ್ಕರೆ ಆದ್ರೆ ಟೇಸ್ಟ್ ಸ್ವಲ್ಪ ಹೆಚ್ಚು. ಬೆಲ್ಲದಿಂದ ಮಾಡಿದ್ರೆ ಬೇರೆ ಟೇಸ್ಟ್. ಇದರಿಂದ ಸಕ್ಕರೆಯಿಂದ ಮಾಡಿದ್ರೆ ಬೇರೆ ಟೇಸ್ಟ್. ದೇವಸ್ಥಾನದಲ್ಲಿ ಎಲ್ಲ ಸಕ್ಕರೆಯಿಂದ ಮಾಡೋದು ಹೆಚ್ಚು. ಕುಕ್ಕರ್ ಇನ್ನು ಕುಕ್ಕರ. ಹೌದು, ಮತ್ತೆ ಕುಕ್ಕರ್ನಲ್ಲಿ ಹಾಕುವುದು. ಸ್ವಲ್ಪ ಹುರಿದು ಮತ್ತೆ ಕುಕ್ಕರ್ಗೆ ಹಾಕೊಳ್ಳೋದು. ತಗೊಳ್ಳಿ. ತುಪ್ಪದಿಂದ ಗೇರು ಬೀಜ ಮತ್ತು ಇನ್ನು ಹುರಿಲಿಕ್ಕಿದೆಯಾ? ಹೌದು, ತುಪ್ಪ ಹಾಕಬೇಕು. ಅಂದ್ರೆ ಎಲ್ಲ ಹುರಿದು ಫ್ರೈ ಮಾಡಿ ಮತ್ತೆ ಬೇಯಿಸುದಾ? ಓಕೆ. ಸೊ ಕೆಸಿ ಅವರ ಪ್ಯೂರ್ ಕೌ ಘೀ, ಸೊ ಶುದ್ಧ ಹಸುವಿನ ತುಪ್ಪ ನೋಡಿ. ಸಾಕು. ಅದು ಸ್ವಲ್ಪ ಬ್ರೌನ್ ಆಗೋವರೆಗೆ ಉರಿಬೇಕು. ಮತ್ತೆ ಅದರ ಕಡಲೆಬೇಳೆ ಒಟ್ಟಿಗೆ ಹಾಕಿ ಬೇಯಿಸಿ. ಇದು ಬೇರೆದ್ರಲ್ಲಿ ಎಲ್ಲ ಮೇಲೆ ಒಗ್ಗರಣೆ ಹಾಕ್ತಾರೆ, ಇದಕ್ಕೆ ಹಾಗಲ್ಲ. ಇಲ್ಲ, ಅದರ ಒಟ್ಟಿಗೆ ಹಾಕೋದು. ಹೌದು, ಅದಕ್ಕೆ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೇದಾಗ್ತದೆ.
ಇದು ನಾವು ಮಾಡುವ ಡಿಶ್ ಇದು ಧನುರ್ಮಾಸದಲ್ಲಿ ಮಾಡೇ ಮಾಡ್ತಾರೆ. ಮತ್ತೆ ಮದುವೆಗೆ ಎಲ್ಲ ಲಾಸ್ಟ್ ಪಾಯಸ ಅಂತ ಹೇಳುವಾಗ ಇದು ಮಾಡ್ತಾರೆ, ಇದನ್ನೇ ಮಾಡ್ತಾರೆ. ಆಯ್ತು, ಓಕೆ. ಸೊ ಇದು ಪಾಯಸದ ರೀತಿಯಲ್ಲಿ ಬರುತ್ತೆ. ಇದು ಆಫ್ ಮಾಡಲಾ? ಆಫ್ ಮಾಡಿ. ಇದು ಪಾಯಸದ ರೀತಿಯಲ್ಲಿ ಬರುತ್ತೆ. ಒಬ್ಬೊಬ್ರು ಸ್ವಲ್ಪ ತೆಳು ಮಾಡ್ತಾರೆ, ತುಂಬಾ ತೆಳು ಅಲ್ಲ, ಒಬ್ಬೊಬ್ರು ಡ್ರೈ ಆಗಿ ಮಾಡ್ತಾರೆ. ಇದು ಕಡಲೆಬೇಳೆ ಎಷ್ಟು? ಕಡಲೆಬೇಳೆ ಗೋಧಿ ಕಣ ಒಂದೇ ಲೆಕ್ಕ. ಈ ಒಂದು ಬೌಲು ಕಡಲೆಬೇಳೆ ತೆಗೆದ್ರೆ ಸೇಮ್ ಒಂದು ಬೌಲು ಗೋಧಿ ಕಣ. ಇದಕ್ಕೆ ನೀರು ಹಾಕಬೇಕು. ಎಷ್ಟು ನೀರು ಹಾಕಲಿ? ಇದರ ಮುಳುಗುವಷ್ಟು. ಹಾಗಾದ್ರೆ ಇದು ಫಸ್ಟ್ ಬೇಯಲಿಕ್ಕೆ ಇಟ್ಕೊಳ್ಳೋದಲ್ಲ? ಹೌದು ಹೌದು. ಓಕೆ. 5-6 ವಿಸಿಲ್ ಬೇಕು ಅದಕ್ಕೆ. ಗೋಧಿ ಕಣಸು ಬೇಯಲಿಕ್ಕೆ ಸ್ವಲ್ಪ ಹೊತ್ತು. ಸೊ ಮುಳುಗುವಷ್ಟು ನೀರು. ಮುಳುಗುವಷ್ಟು ಸ್ವಲ್ಪ 5-6 ವಿಸಿಲ್ ಅಂದರೆ ಮತ್ತೆ ತಳಕ್ಕೆ ಇಡುತ್ತೆ. ಸಾಕು. ಸೊ 5-6 ವಿಸಿಲ್ ಬರುವವರೆಗೂ ಬೇಯಿಸ್ಕೊಳ್ಳೋದು. ಸೊ ಅಷ್ಟರವರೆಗೂ ಏನಿಲ್ಲ, ಇದು ಎಲ್ಲ ಮತ್ತೆ ಎಲ್ಲ ಕೆಲಸ. ಮತ್ತೆ ಇದು ಬೆರೆಸೋದು ಮಾತ್ರ ಅಷ್ಟೇ. ಅದ್ರ ಜೊತೆಗೆ ಹೌದು. ಈಗ ಇದನ್ನ ಬರೀ ನೀವೀಗ ಸಕ್ಕರೆಯಿಂದ ಮಾಡ್ತೀರಿ ಅಂತ ಹೇಳಿದ್ರಿ, ಬೆಲ್ಲದಿಂದ ಕೂಡ ಮಾಡ್ಕೊಳ್ಬಹುದಾ? ಹೌದು, ಬೆಲ್ಲದಿಂದ ಮಾಡ್ಕೊಳ್ಳೋದು. ನಾನು ಮಾಡ್ಲಿಲ್ಲ. ಅದು ಕೂಡ ಮತ್ತೆ ಹಾಕಿದ್ರು ಕೂಡ ಮತ್ತೇನೆ ಎಲ್ಲ ಬೇಯಿಸಿದ ನಂತರವೇ ಹಾಕ್ಬೋದು. ಬೆಲ್ಲದಿಂದ ಶುಗರ್ ಇದ್ದವರೆಲ್ಲ ಹೆಚ್ಚು ಬೆಲ್ಲದಿಂದ ಮಾಡ್ತಾರೆ. ಆದ್ರೆ ಟೇಸ್ಟ್ ಸಕ್ಕರೆ ಇದೆ. ಓಕೆ. ಇದು ಧನುರ್ಮಾಸಕ್ಕೆ ಅಂತ ಹೇಳಿದ್ರಿ. ಧನುರ್ಮಾಸದಲ್ಲಿ ಅಂದ್ರೆ ಇದು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಹೇಗೆ? ಅಲ್ಲಿ ಕನ್ನಡ ಬ್ಯಾಂಗ್ಳೂರ್ನಲ್ಲಿ ಎಲ್ಲ ಕನ್ನಡದವರು ಧನುರ್ಮಾಸದಲ್ಲಿ ಯಾವ ಒಳ್ಳೆ ಫಂಕ್ಷನ್ ಮಾಡೋದಿಲ್ಲ. ಇಲ್ಲಿ ಕೂಡ ನಮ್ಗೆ ದೇವಸ್ಥಾನ ಎಲ್ಲ ಆಷಾಢ ಮಾಸದಲ್ಲಿ ಮಾಡೋದಿಲ್ಲ, ಧನುರಲ್ಲಿ ಮಾಡ್ತಾರೆ. ಹೌದಾ? ಧನುರ್ಮಾಸದಲ್ಲಿ ದೇವರನ್ನ ಹೆಚ್ಚಾಗಿ, ಹೌದು, ದೇವಸ್ಥಾನಕ್ಕೆಲ್ಲ ಹೋಗುದು ಜಾಸ್ತಿ. ಹೌದು. ಮಾತ್ರ ನಮ್ಮ ಕೊಂಕಣಿ ದೇವಸ್ಥಾನದಲ್ಲಿ 10:30 ಒಳಗೆ ದೇವಸ್ಥಾನದ ಬಾಗಿಲು ಬಂದು ಮಾಡಬೇಕು. ಹೌದು. ಮತ್ತೆ ಸಂಜೆ 6 ಗಂಟೆಗೆ ಓಪನ್ ಆಗೋದು. ಹಾಗೆ ಉಂಟು ಧನುರ್ಮಾಸದಲ್ಲಿ ಮಾತ್ರ. ಬಾಕಿ ದಿವಸ 12:30 1 ಗಂಟೆಯವರೆಗೆ ಇದೆ. ಹಾಗೆ ದೇವರಿಗೆ ಸ್ವಲ್ಪ ರೆಸ್ಟ್ ಕೊಡುದಾ? ಹಾಗೆ ಒಂದು ಶಾಸ್ತ್ರ. ಸೊ 3-4 ವಿಸಿಲ್ ಬಂದ್ರೆ ಕರೆಕ್ಟ್ ಆಗಿ ಆಯ್ತು. ಹೌದು. ಇನ್ನು ಅದು ತಣ್ಣಗಾದ್ಮೇಲೆ ಪ್ರೋಸೆಸ್. ಹೌದೌದು. ತಣ್ಣಗಾದ್ಮೇಲೆ ಇದು 2 ಇಟ್ಟು ಮಿಕ್ಸ್ ಮಾಡೋದು ಅಷ್ಟೇ. ಮತ್ತೆ ಅದು ಕುದಿಸ್ಲಿಕ್ಕೆ ಏನು ಇಲ್ವಾ? ಅದೇ, ಅದು ಸ್ವಲ್ಪ ಇಟ್ಟು ತೆಂಗಿನಕಾಯಿ ಹಸಿ ಇಡುವುದಲ್ಲ, ಹಾಳಾಗ್ತದೆ ಅಂತ ಒಂದು 5-10 ಮಿನಿಟ್ ಗ್ಯಾಸ್ನಲ್ಲಿ ಇಟ್ಟು ಕೈಯಲ್ಲಿ ಆಡಿಸಿ. ಮತ್ತೆ ಏಲಕ್ಕಿ ಪುಡಿ ಇದ್ರ ಅಡಿಯಲ್ಲಿ ಉಂಟು, ಅದರ ಒಟ್ಟಿಗೆ ಸಕ್ಕರೆ ಒಟ್ಟಿಗೆ ಹಾಕಿ ಇಟ್ಟಿದ್ದೀರಿ. ಸೊ ಇದು ಮದುವೆ ಸಮಾರಂಭಕ್ಕೂ ನೀವು ಮಾಡ್ತೀರಿ ಅಂತ ಹೇಳಿದ್ರಿ? ಹೌದು. ಓಕೆ. ಮದುವೆ ಸಮಾರಂಭಕ್ಕೂ ಮಾಡ್ತಾರೆ, ದೇವಸ್ಥಾನದಲ್ಲಿ ಫಂಕ್ಷನ್ ಇರುವಾಗೂ ಮಾಡ್ತಾರೆ, ಮನೆಯಲ್ಲಿ ಮಾಡ್ತಾರೆ. ಹೆಚ್ಚಾಗಿ ಇದು ಮಾಡುವಂತ ಇದು ಪ್ರಸಾದ ಯಾವ ದೇವರಿಗೆ ಏನು ನೈವೇದ್ಯವಾಗಿ ಇಡುವುದು ಅಂತದ್ದು ಹಾಗೇನು ಇಲ್ಲ. ಧನುರ್ಮಾಸದಲ್ಲಿ ಗೋಧಿದು ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ, ಆವಾಗೂ ಕೂಡ ಮಾಡಬಹುದು ನಾವೇನಾದ್ರೂ ಪೂಜೆ ಮಾಡಿದ್ರೆ. ಇಲ್ಲಿದ್ರೆ ಹೀಗೆ ತಿನ್ಲಿಕ್ಕೆ ಅಂತ ಮಾಡ್ತಾರೆ. ಬಟ್ಟಲಲ್ಲಿ ತುಪ್ಪ ಸರಿಸಿ ಅದರಲ್ಲಿ ನೇಂದ್ರ ಬಾಳೆಹಣ್ಣು ಕಟ್ ಮಾಡಿ ಇಡುವುದು ನಮ್ಮ ಅತ್ತೆಯವರೆಲ್ಲ ಹಾಗೆ ಮಾಡೋದುಂಟು. ಹಾಗೆ ಇಟ್ಟು ಮತ್ತೆ ಮೇಲೆ ಇದನ್ನ ಮತ್ತೆ ಅದು ಇದು ಸ್ಲೈಸ್ ಮಾಡಿ ಕಟ್ ಮಾಡಿ ತಿನ್ನೋದು. ಅಂದ್ರೆ ಅದು ತುಂಬಾ ಪಾಕ ಬರಿಸಿ ಮತ್ತೆ ಮಾಡ್ಕೊಳ್ಳೋದು. ಪಾಕ ಬರಿಸ್ಲಿಕ್ಕೆ ಇಲ್ಲ, ಇದು ಮಾಡಿದೇವಲ್ಲ ಮತ್ತೆ ಬಟ್ಲಿಗೆ ತುಪ್ಪ ಸರಿಸಿ ಅದು ಇಡುವುದು. ಮತ್ತೆ ಅದರ ಒಳಗೆ ಚೂರು ಚೂರು ಬಾಳೆಹಣ್ಣು ಕಟ್ ಮಾಡಿ ಇಡೋದು. ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಸ್ಟೀಮ್ ಬಿಡ್ತು ತೆಗೆದ. ಕರೆಕ್ಟ್ ಆಗಿದೆ. ನೀರು ಹಾಕ್ಬೇಕಾ? ಇನ್ನು ಸ್ವಲ್ಪ ಹಾಕಿ. ಅದು ಸಕ್ಕರೆ ಹಾಕುವಾಗ ನೀರು ಬಿಡ್ತದೆ, ಆದರೆ ಸ್ವಲ್ಪ ಹಾಕಿ. ಗ್ಯಾಸ್ ಆನ್ ಮಾಡುದಾ? ಮಾಡಿ. ಇದಕ್ಕೆ ಇದು ಕಡಲೆಬೇಳೆ ಮತ್ತು ಗೋಧಿ ಕಣಸು ಒಂದೇ ಸಮ. ಇದು ಅದರಲ್ಲಿ ಹಾಕ್ಬೇಕಾ ಅಂತ ಸ್ವಲ್ಪ ಬೇಕು. ಸ್ವಲ್ಪ ಇದು ಸಕ್ಕರೆ ಹಾಕುವಾಗ ನೀರು ಹಾಕ್ತದೆ. ಹೌದು, ಸರಿ. ಮತ್ತೆ ಅದರ ಡಬ್ಬಲು ಸಕ್ಕರೆ ಹಾಕಬೇಕು. ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಹೌದು, ಅದರ ಡಬಲ್.
ಇದು ನೋಡಿ ಏಲಕ್ಕಿ ಪುಡಿ, ಇದು ಸಕ್ಕರೆ ಹಾಕಿ ಇದು ಕಲಿಸ್ಬೇಕು, ಆಗ ನೀರು ಬಿಡ್ತದೆ. ತುಂಬ ನೀರಾದ್ರೆ ಪಾಯಸದ ರೀತಿ ಆಗ್ತದೆ. ಹೌದು ಹೌದು. ಈಗ ನೋಡಿ ಸರಿ ಆಯ್ತು ನೋಡಿ. ಸಕ್ಕರೆ ಕರಗಿದ ಮೇಲೆ ತೆಂಗಿನಕಾಯಿ ಹಾಕ್ತೇವೆ. ಈಗ ಸಕ್ಕರೆ ಕರಗಿತ್ತು, ತೆಂಗಿನಕಾಯಿ ಹಾಕ್ತೇನೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ, ಅದರ ರುಚಿ ಇರೋದು. ಇದೆಲ್ಲ ಹಾಕ್ತೇನೆ. ಸರಿ, ಒಂದು ಇಡೀ ತೆಂಗಿನಕಾಯಿ ಬೇಕಾಗ್ತದಲ್ಲ? ಹೌದು, ತೆಂಗಿನಕಾಯಿದೇ ರುಚಿ ಅದಕ್ಕೆ. ಅಂದರೆ ಸಕ್ಕರೆ ಕರಗಿ ಸ್ವಲ್ಪ ಪಾಕದ ರೀತಿ ಬರಬೇಕು. ಹೌದೌದು. ಅದು ಹಸಿ ತೆಂಗಿನಕಾಯಿ ಇಡೋದ್ರಿಂದ ಬೇಗ ಹಾಳಾಗ್ತದೆ. ಅದರಿಂದ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಗ್ಯಾಸ್ನಲ್ಲಿ ಇಟ್ಟೆ ನಾವು. ಇದಕ್ಕಿಂತ ಸ್ವಲ್ಪ ತೆಳು ಮಾಡ್ತಾರೆ ಒಬ್ಬೊಬ್ರು, ಮಾಡೋದಿಲ್ಲ ಅಂತಲ್ಲ. ಆದರೆ ಇಷ್ಟು ಮಾತ್ರ ಚೆನ್ನಾಗಿ. ಕಿಚಡಿ ಅಂದ್ರೆ ಸ್ವಲ್ಪ ಕೆಲವರು ಸ್ವಲ್ಪ ಲಿಕ್ವಿಡಿ ಮಾಡ್ತಾರೆ, ಹಾಗೆ ಮಾಡೋದಿಲ್ಲ. ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಲಿಕ್ವಿಡ್ ಮಾಡ್ತಾರೆ. ಆದ್ರೆ ಇದು ಕರೆಕ್ಟ್. ಇಷ್ಟು ನಮ್ಗೆ ಯಾವ್ದು ಕರೆಕ್ಟ್ ಇದೆ ಅದೇ ಬಂದ್ರೆ ಸಾಕು ಅಲ್ವಾ? ಇದು ಕರೆಕ್ಟ್. ಇದು ಗೇರು ಬೀಜ, ದ್ರಾಕ್ಷಿ ಎಲ್ಲ ಪುಡಿ, ಅದರ ಫ್ಲೇವರ್ ಬರ್ತದೆ. ಈ ದ್ರಾಕ್ಷಿ ಹಾಕಿರೋದ್ರಿಂದ ಅದು ಕೂಡ ಬೇಯುವಾಗ ಟೇಸ್ಟ್ ಬರ್ತದೆ. ಹೌದು. ಇದೀಗ ರೆಡಿಯಾ? ರೆಡಿ. ಹೌದು. ಅರೆ ಚಟ್ಪಟ್ ಬರೀ ಬೇಯಿಸೋದು ಮಾತ್ರ ಕೆಲಸ. ಹೌದು ಅಲ್ವಾ? ಮತ್ತೆ ತೆಂಗಿನಕಾಯಿ ಒಂದು ಇದು ಮಾಡೋದು ಅಷ್ಟೇ. ಮುದ್ದೆ ತರನೇ ಬಂತು ನೀವು ಹೇಳಿದ ಪ್ರಕಾರ ಅಲ್ಲ? ಆಫ್ ಮಾಡಲ? ಕಡಲೆಬೇಳೆ ಮತ್ತು ಗೋಧಿ ಕಣದ್ದು ಕಿಚಡಿ ರೆಡಿ ಆಯ್ತು. ಕಿಚಡಿ ರೆಡಿ. ತೊಗರಿಬೇಳೆ ಮತ್ತು ಗೋಧಿ ಕಣಸು, ದ್ರಾಕ್ಷಿ, ಗೇರು ಬೀಜ ಎಲ್ಲ ಇಟ್ಟು ಕಿಚಡಿ ರೆಡಿ ಮಾಡಿದ ಸ್ವೀಟ್ ಕಿಚಡಿ ರೆಡಿ. ನೀವು ಸ್ವೀಟ್ ಯಾವುದೇ ಮಾಡಿ ತುಂಬ ಬಿಸಿ ಬಿಸಿ ಅದು ಚಂದ ಟೇಸ್ಟ್ ಬರೋದಿಲ್ಲ ಅಲ್ವಾ? ಅನ್ಸಾಗೋದು. ಕಡಲೆಬೇಳೆ ಮತ್ತು ಗೋಧಿ ಕಣಸು, ಸಕ್ಕರೆ, ತೆಂಗಿನಕಾಯಿ ಇಟ್ಟು ಕಿಚಡಿ ಮಾಡಿದ್ದ ಕಿಚಡಿ. ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷಕ್ಕೆ ಸಿಹಿ ತಿಂದು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ, ಸಿಂಪಲ್ ಆಗಿ ನಮ್ಮ ದೇಸಿಯ ಸ್ವೀಟ್ ಎಷ್ಟು ಸುಲಭದಲ್ಲೂ ಕೂಡ ಮಾಡ್ಬೋದು, ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುವಂಥದ್ದು. ಅದರಲ್ಲಿ ಯಾಕೆ ಅಂತ ಹೇಳಿದರೆ ಗೋಧಿ ಕಣಗಳು ಇದೆ. ಸೊ ಹಾಗಾಗಿ ಇದು ಕಡಲೆಬೇಳೆ ಹಾಗೂ ಗೋಧಿ ಕಣದ ಕಿಚಡಿ, ಸ್ವೀಟ್ ಕಿಚಡಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಡಲೆಬೇಳೆ ಗೋಧಿ ನೊಚ್ಚಿನ ಕಿಚಡಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಡಲೆಬೇಳೆಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿ, ದ್ರಾಕ್ಷಿಯನ್ನು ಹುರಿದು ಕಡಲೆಬೇಳೆಯೊಂದಿಗೆ ಸೇರಿಸಿ 1 ಕಪ್ ಗೋಧಿ ನುಚ್ಚನ್ನು ಸೇರಿಸಿ ಮುಳುಗುವಷ್ಟು ನೀರು ಹಾಕಿ 4 ರಿಂದ 5 ವಿಸಿಲ್ ಬರುವವರೆಗೂ ಬೇಯಿಸಿ. ಆನಂತರ ಸ್ವಲ್ಪ ನೀರು, ಕಡಲೆಬೇಳೆಯ 2 ಪಟ್ಟಷ್ಟು ಸಕ್ಕರೆ, ತೆಂಗಿನ ತುರಿ ಹಾಕಿ ಬೇಯಿಸಿ. ಸಕ್ಕರೆ ಸ್ವಲ್ಪ ಪಾಕ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕಡಲೆಬೇಳೆ ಗೋಧಿ ನುಚ್ಚಿನ ಕಿಚಡಿ ಸವಿಯಲು ಸಿದ್ಧ. ಸ್ವೀಟ್ ಕಿಚಡಿ ತಯಾರಾಯಿತು. ನೆಕ್ಸ್ಟ್ ಏನಾದರೂ ಖಾರ ಬಿಸಿ ಬಿಸಿ ಬೇಕಲ್ವಾ? ಚಳಿಗಾಲ. ಸೊ ಮಂಗಳೂರಲ್ಲಿ ಯಾವಾಗಲೂ ಚಳಿ ಇರೋದಿಲ್ಲ, ಈ ಸರಿ ಸ್ವಲ್ಪ ಚಳಿ ಶುರು ಆಗಿದೆ. ಸೊ ಹಾಗಾಗಿ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಬೇಕು. ಸೊ ಅದಕ್ಕೆಲ್ಲ ಅವರು ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆ ವಿದ್ಯಾ ಕಾಫಿ. ಸೊ ಈಗ ಒಂದು ಬಿಸಿ ಬಿಸಿಯಾದಂಥ ಟೀ ಟೈಮ್ ಅಥವಾ ಕಾಫಿ ಟೈಮ್ಗೆ ಸೂಕ್ತವಾಗಿರುವಂಥ ಒಂದು ವಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾವುದು ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ವಡೆ ಅಲ್ವಾ? ಹಾಂ, ಈಗ ನಾನು ಎಲೆಕೋಸಿದ್ದು ಕ್ಯಾಬೇಜ್ ಅಂಬಡಿ ಮಾಡ್ತಾ ಇದ್ದೀನಿ. ಎಲೆಕೋಸಿದ್ದು ಹೌದು, ಚೆನ್ನಾಗಿರುತ್ತೆ, ಊಟಕ್ಕೂ ಆಗುತ್ತೆ, ಸಂಜೆ ಟೀ ಟೈಮ್ಗೂ ಆಗುತ್ತೆ. ತಿನ್ನಬಹುದು.
ವೆರಿ ನೈಸ್. ಅಂದ್ರೆ ಈ ಚಳಿಗಾಲ ಎಲ್ಲ ಬರುವಾಗಿದ್ದಲ್ಲ, ಈ ಬಿಸಿ ಬಿಸಿ ನೀವು ಮಾಡ್ತಾ ಕೊಡ್ಬೇಕು. ಈ ಕಡೆ ಒಂದು ಕಡೆ ಟೀ ಅಥವಾ ಕಾಫಿ ಸಿಪ್ ಮಾಡ್ತಾ ಇರಬೇಕು, ಈ ತರ ಬಿಸಿ ಯಾರಾದ್ರೂ ಮಾಡಿ ಕೊಡ್ತಾ ಇರ್ಬೇಕು. ಕಿಚನ್ಗೆ ಹೋಗೋದಕ್ಕೆ ಉದಾಸೀನ ಆಗ್ತದೆ ಅಲ್ವಾ? ಎಸ್ ಮೇಡಮ್, ಶುರು ಮಾಡೋಣ. ಮೊದಲು ಇದಕ್ಕೆ ಒಂದು 5 ಮೆಣಸಿನ್ಕಾಯಿ ಯಾವುದು ಆಗ್ತದೆ, ನಾನು ಬ್ಯಾಡಗಿ ತಂದಿದ್ದೇನೆ, ಖಾರ ಹೆಚ್ಚು ಖಾರ ಬೇಡ ಅಂತ. ಮತ್ತು ಸ್ವಲ್ಪ ಹುಳಿ, ಇಷ್ಟು ಸಾಕು. ಇದು ಮೊದಲು ಒಂದು, ಮತ್ತು ಉಪ್ಪು ಕೂಡ ಹಾಕ್ತೀನಿ. ನಿಮಗೆ ಕಲ್ಲುಪ್ಪು ಅಂದಾಜ? ಇಲ್ಲ, ಕಲ್ಲುಪ್ಪು ಪುಡಿ ಕೂಡ ಇರ್ತೀನಿ. ಇದು ಮೊದಲು ಗ್ರೈಂಡ್ ಮಾಡಬೇಕು. ನೀರು ಹಾಕದೆ ಹಾಗೆ ಹಾಕದೆ? ಹೌದು. ಒಳ್ಳೆ ಮುಡಿ ಆಯಿತು. ಇದಕ್ಕೆ ಇದು ಒಂದೇ ಅಳತೆ ತೊಗರಿಬೇಳೆ ಮತ್ತು ದೋಸೆ ರೈಸ್ ಬೆರೆಸಿ ಇದು ಗ್ರೈಂಡ್ ಮಾಡಿ. ಅದರಲ್ಲಿ ಸ್ವಲ್ಪ ಕಡಲೆಬೇಳೆ ಸಹ ಉಂಟಾ? ಇಲ್ಲ ಇಲ್ಲ, ತೊಗರಿಬೇಳೆ ಮಾತ್ರ. ಹೌದು. ನೀರು ಹೆಚ್ಚು ಇಡಬಾರ್ದು. ಎಷ್ಟು ಡ್ರೈ ಆಗ್ತದೋ ಅಷ್ಟು ಅಂಬಡೆ ಒಳ್ಳೇದಾಗ್ತದೆ, ಯಾಕಂದರೆ ಎಣ್ಣೆ ಕುಡಿಯೋದಿಲ್ಲ. ಹಾಗೆ ನೀರು ಕಮ್ಮಿ ಹಾಕಿದರೆ ಒಳ್ಳೆಷ್ಟ? ಹೌದು. ಹಾಕದೇ ಮಾಡ್ಬೋದು, ಮಾತ್ರ ಸುಮಾರು ಸಲ ಆನ್ ಮಾಡಬೇಕು ಮಿಕ್ಸಿ. ಹೌದು, ಒಂದೇ ಸಲ ಆಗೋದಿಲ್ಲ. ಓಕೆ. ಮತ್ತು ಉಪ್ಪಿಟ್ಟಿದ್ರಿಂದ ಅದಕ್ಕೆ ನೀರು ಬಿಡ್ತದೆ. ಹೌದು, ಉಪ್ಪು ಹರಳು ಹಾಕಿದ್ದು ಅದಕ್ಕೆ. ಹೌದು, ಬೇಕಾದರೆ ಹಾಕುವ ನೀರು, ಬೇಕಿದ್ರೆ ಮತ್ತೆ ಹಾಕೊಳ್ಳಲ್ಲ, ಇಲ್ಲದಿದ್ದರೆ ಹೀಗೆ ಒಳ್ಳೆಯದು. ಸೊ ಫೈನ್ ಪೇಸ್ಟ್ ತರಿ ತರಿಯಾ? ಫೈನ್, ಸ್ವಲ್ಪ ಫೈನ್ ಆದರೆ ಒಳ್ಳೆಯದು. ಓಕೆ. ಸ್ವಲ್ಪ ತರಿ ಇದ್ದರೆ. ಇದಕ್ಕೆ ನೀರುಳ್ಳಿ, ಒಂದು 2 ನೀರುಳ್ಳಿ ತೆಗೆದಿದ್ದೇನೆ. ಓಕೆ. ಮತ್ತು ಕ್ಯಾಬೇಜ್, ಇದು ಕ್ಯಾಬೇಜ್ ಬರೆಸ್ಬೇಕು. ಸಣ್ಣಕ್ಕೆ, ತುಂಬ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ. ಹೌದು ಹೌದು, ತುಂಬ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಮಾತ್ರ ಅಂಬಡೆ ಮಾಡಲಿಕ್ಕೆ ಬರ್ತದೆ. ಇಲ್ದಿದ್ರೆ ಅದು ಬಿಡ್ತದೆ, ಎಣ್ಣೆಯಲ್ಲಿ ಹಾಕುವಾಗ ಬಿಡ್ತದೆ ಅದು. ನೀರುಳ್ಳಿ ಕೂಡ ಹಾಗೆ ಸಣ್ಣದಾಗಿ ಹಚ್ಚಬೇಕು. ಸೊ ಎರಡು ಕೂಡ ನೀರು ಬಿಡುವಂಥದ್ದು, ಹಾಗಾಗಿ ಸ್ವಲ್ಪ ನಾವು ಇದು ಮನೆಯಲ್ಲಿ ಆದರೆ ಬೆರೆಸಿ ಸ್ವಲ್ಪ ಹೊತ್ತು ಇಡ್ತೇವೆ, ಆಗ ಅದು ನೀರು ಬಿಡ್ತದೆ, ನೀರುಳ್ಳಿದ್ದು ನೀರು ಬಿಡ್ತದೆ. ಹೀಗೆ ಬೆರೆಸಿ 5 ನಿಮಿಷ ಇಡುವುದು, 5-10 ನಿಮಿಷ ಗ್ರೈಂಡ್ ಮಾಡುವಾಗ. ನಾನು ಈ ಕಡೆ ಎಣ್ಣೆ ಇಟ್ಕೊಂಡು ಬಿಡ್ಲಾ? ಹೌದು, ಎಣ್ಣೆ ಇಡಿ. ಎಸ್. ಸೊ ನಿಮಗೆ ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಕೆಲವರು ಈ ಧನಿಯಾ ಬೀಜವನ್ನು ಕೂಡ ಹಾಕ್ತಾರೆ, ಇದಕ್ಕೆ ಹಾಕ್ಕೊಳ್ಬೋದಾ? ನಾವು ಹಾಕಲಿಲ್ಲ ಇದುವರೆಗೆ. ಧನಿಯಾ ಬೀಜ ಹಾಕ್ಬೋದು. ಯೂಶುವಲಿ ಈ ವಡೆಗೆ ಕೆಲವೊಂದು ಟೇಸ್ಟ್ ಬರಲಿಕ್ಕೆ ಹಾಕ್ತಾರೆ. ಅದು ನಾವು ಚಟ್ಟಂಬಡೆ ಅದಕ್ಕೆ ಹಾಕ್ತೇವೆ. ಹೌದು, ಇದಕ್ಕೆ ಬೇಕಾಗಿಲ್ಲ, ಇದಕ್ಕೆ ನಾವು ಹಾಕುದಿಲ್ಲ. ಅದಕ್ಕೆ ಕೊಬ್ಬರಿ ಮತ್ತೆ ಇದು, ಇದಕ್ಕೆ ಬೇರೆ ಏನು ಈ ಕರಿಬೇವು ಅಂತದೇನಿಲ್ಲ ಆಡ್ ಮಾಡಬೇಕು ಅಂತ ಇಲ್ಲ. ನೀರುಳ್ಳಿ ಮತ್ತು ಕೇಬೇಜ್ ಜೊತೆ ಸಾಕಾಗುತ್ತೆ. ಅದಕ್ಕೆ ಆದ್ರೆ ಜಿಂಜರ್, ಹಸಿಮೆಣಸಿನಕಾಯಿ ಅದೆಲ್ಲ ಇಟ್ಟು ಮಾಡ್ತೇವೆ ನಾವು. ಮತ್ತೆ ಕೊಬ್ಬರಿ ತುಂಡು ಮಾಡಿ ಇಡುವುದು, ಕೊಬ್ಬರಿ ಚೂರುಗಳು. ಚಟ್ಟಂಬಡೆಗೆ ಕರಿಯಾಗಿ ಗ್ರೈಂಡ್ ಮಾಡಿದ್ರೆ ಒಳ್ಳೇದು. ಇದಕ್ಕೆ ಸ್ವಲ್ಪ ಸಾಫ್ಟ್. ಹೌದು ಹೌದು. ಡೈರೆಕ್ಟ್ ಹಾಕೊಳ್ಳೋದ? ಎಣ್ಣೆ ಕೂಡ ಕಾದಿದೆ. ಹೌದು, ಡೈರೆಕ್ಟ್ ಹಾಕಿ. ಅಕ್ಕಿ ಮತ್ತೆ ಕಡಲೆಬೇಳೆ ಆಗಿರೋದ್ರಿಂದ, ಸಣ್ಣ ತೊಗರಿಬೇಳೆ ಆಗಿರೋದ್ರಿಂದ
ಸಣ್ಣ ಉರಿಯಲ್ಲೇ ಇದನ್ನ ಬೇಯಿಸಬೇಕು. ದೊಡ್ಡದು ಮಾಡಿದ್ರೆ ಅದು ಒಳಗೆ ಇದು ಆಗುದು, ಬೇಯುವುದಿಲ್ಲ, ಹಸಿ ಹಸಿ ಇರ್ತದೆ. ಹಾಗೆ ಸಣ್ಣ ಉರಿಯಲ್ಲಿ ಮಾಡಿ. ಇದಕ್ಕೆ ಚಟ್ನಿ ಏನು ಬೇಕಾಗಿಲ್ಲ. ಇದು ನಾವು ಊಟಕ್ಕೆ ಮಾಡೋದು, ನಿಜವಾಗಿ ಚಟ್ನಿ ಬೇಕಾಗಿಲ್ಲ. ಹೀಗೆ ತಿಂತಾರೆ, ಆದ್ರೂ ಚಟ್ನಿ ಬೇಕಾಗಿಲ್ಲ. ಸಂಜೆ ಟೀಗೆ ಮಾಡಿದ್ರು ಕೂಡ ಚಟ್ನಿ ಬೇಡ ಇದಕ್ಕೆ. ಅಂದ್ರೆ ಖಾರ ಎಲ್ಲ ಅದರಲ್ಲೇ ಇದೆ. ಹೌದು, ಬರೀ ಖಾರ ಮತ್ತೆ ಹುಳಿ ಅಷ್ಟೇ ಇದಕ್ಕೆ. ಹೌದು. ಒಬ್ಬೊಬ್ರು ತೆಂಗಿನಕಾಯಿ ಇಡ್ತಾರೆ ಸ್ವಲ್ಪ, ಆದ್ರೆ ಎಣ್ಣೆ ಕುಡಿತದೆ. ನಾನು ಹೀಗೆ ಮಾಡೋದು, ಎಣ್ಣೆ ಕುಡಿತದ್ದು ತೆಂಗಿನಕಾಯಿ. ಆಯ್ತಾ, ತೆಗಿಯುತ್ತಾ? ಗರಿ ಗರಿಯಾದ ಎಲೆಕೋಸು ಮತ್ತು ನೀರುಳ್ಳಿ ಇಟ್ಟು ಅಂಬಡಿ ರೆಡಿ. ಥ್ಯಾಂಕ್ ಯು ಮೇಡಮ್. ಬಿಸಿ ಬಿಸಿಯಾದಂಥ ಕ್ಯಾಬೇಜ್ ವಡೆ, ಕ್ಯಾಬೇಜ್ ಅಂಬಡೆ ಏನು ಬೇಕಾದರೂ ಹೇಳ್ಕೊಳ್ಳಿ. ಸಂಜೆ ಟೀ ಟೈಮ್ಗೂ ಸೈ, ಇದು ಮಧ್ಯಾಹ್ನದ ಊಟಕ್ಕೂ ಸೈ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಲೆಕೋಸಿನ ವಡೆ ತಯಾರಿಸುವ ವಿಧಾನ. ಮೊದಲಿಗೆ 5 ರಿಂದ 6 ಬ್ಯಾಡಗಿ ಒಣಮೆಣಸಿಗೆ, ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣು, ಉಪ್ಪು ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಸಮ ಪ್ರಮಾಣದಲ್ಲಿ ತೊಗರಿಬೇಳೆ ಹಾಗೂ ಬೆಳತಿಗೆ ಅಕ್ಕಿಯನ್ನು ನೆನೆಸಿ ಮೆಣಸಿನ ಮಿಶ್ರಣಕ್ಕೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾಬೇಜ್ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ವಡೆ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಊಟದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಎಲೆಕೋಸಿನ ವಡೆ ರೆಡಿ. ಎಸ್ ಮೇಡಮ್. ಸೊ ಫಸ್ಟ್ ಬಿಸಿಯಾಗಿರುವಂಥ ಖಾರವೋ ಸ್ವೀಟಾ? ನಿಮಗೆ ಆಗಿರುವಂಥದ್ದು ಇದು ತಿನ್ನೋಣ. ತಗೊಳ್ಳಿ. ಸ್ಮೋಕಿಂಗ್ ಹಾಟ್. ತಗೊಳ್ಳಿ ಮೇಡಮ್. ಆಯ್ತು, ತೀರಾ ಬಿಸಿ ಇದೆ. ಹೌದು. ಗರಿ ಗರಿಯಾಗಿ ಕರೆಕ್ಟಾಗಿ ಬಂದಿದೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಲೈಟಾಗಿ ಎಲ್ಲ ಕೂಡ ನೀವು ಫಸ್ಟಲ್ಲೇ ಅಷ್ಟೇ ಉಪ್ಪಲ್ಲಿ ನಿಮಗೆ ಅಂದಾಜು ಸಿಕ್ಕಿ ಆಯಿತು ಅಲ್ವಾ? ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು ಅಷ್ಟೇ ಸಾಕಾಗುತ್ತೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಬಹುಶಃ ಇನ್ನೂ ಸ್ವಲ್ಪ ಕರಿಬೇವು ಸೊಪ್ಪೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಇನ್ನೂ ಜಾಸ್ತಿ ಬರ್ಬೋದು. ಸೊ ಇದಕ್ಕೆ ನಾನು ಕಾಯ್ತಾ ಇದ್ದೀನಿ. ಕಿಚಡಿ ತಗೊಳ್ಳಿ. ಸೊ ನಾವೆಲ್ಲ ಸ್ವಲ್ಪ ಸ್ವೀಟ್ ಪ್ರಿಯರು. ಗೊತ್ತಿಲ್ಲ. ಸೂಪರ್. ನಾನು ಅಂದ್ಕೊಳ್ತಾ ಇದ್ದೆ, ಈ ಕೆಲವೊಂದು ಡಿಶ್ದು ನಾವು ಮಾಡ್ತಾ ಇರುವಾಗನೇ ಅಂದ್ಕೊಳ್ತೀವಿ ಈ ರೀತಿಯಾಗೇ ಬರ್ಬೋದು ಅಂತ. ಹಾಗೆ ಬಂದಿದೆ. ಸೊ ಆ್ಯಕ್ಚುಲಿ ಪಾಯಸ ಮಾಡೋ ಬದಲು ಈ ಥರ ಮಾಡಿದ್ರೆ ಉತ್ತಮನ ಅಂತ. ಯಾಕೆ ಅಂತ ಹೇಳಿದರೆ ಪಾಯಸ ಮಾಡಿದ್ರೆ ತುಂಬ ಮಾಡಿದರೆ ಉಳಿಯುತ್ತೆ. ಇದು ಹಾಗೆ ಉಡಿ ಸಿಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ. ಇನ್ನೂ ಕೂಡ ಸ್ವಲ್ಪ ಬೇಯಿದ್ರೆ ಒಳ್ಳೇದು, ಬಟ್ ಪರವಾಗಿಲ್ಲ. ಸೊ ಅಷ್ಟು ತೆಂಗಿನ ತುರಿ ಹಾಕಿದ್ರಲ್ಲ, ಆ ಕ್ರಂಚಿನೆಸ್ ಮಧ್ಯದಲ್ಲಿ ಕರ್ಕೂರ್ ಅಂತ ಸಿಗ್ತಾನೆ ಇದೆ. ತುಂಬ ಚೆನ್ನಾಗಿದೆ. ಎರಡು ಕೂಡ ಸಿಂಪಲ್ ಟೇಸ್ಟಿ ರೆಸಿಪೀಸ್. ಸೊ ನನಗಂತೂ ತುಂಬ ಹಿಡಿಸ್ತು ಮೇಡಮ್. ಹೊಸ ವರ್ಷಕ್ಕೆ ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಡ್ತೀರ. ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಹಾಗೆಯೇ ನಾನಾ ಮಸಾಲದವರ ಡಿಫ್ರೆಂಟ್ ರೆಸಿಪೀಸ್ ಇದೆ, ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಇವತ್ತಿನ ಈ ಸಂಚಿಕೆ ಅಂತೂ ಸೂಪರ್. ಸೊ ಸಿಹಿ ಕೂಡ ಇದೆ, ಖಾರದಲ್ಲಿ ಬಿಸಿ ಬಿಸಿಯಾಗಿರುವಂಥದ್ದು ಈ ಸೀಸನ್ಗಂತೂ ಹೇಳಿ ಮಾಡಿಸಿದ್ದು. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ.
ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.